ಈ ಸಂದರ್ಭ ಆಗಿರುವಂತಹ ಕೆಲವು ವಿಚಾರ ಏನು ನಾಡಿನ ದಿನ ನವೆಂಬರ್ 6ಕ್ಕೆ ಕಟೀಲಮ್ಮ ನಡೆ ಭಕ್ತರ ನಡೆ ಅನ್ನುವಂತಹ ಕಾರ್ಯಕ್ರಮ ಕೂಡ ಇದೆ. ಕಟೀಲು ಯಕ್ಷ ಸೇವಾ ಸಮನ್ವಯ ಸಮಿತಿ ಪದಾಧಿಕಾರಿಗಳು ಮಾಡ್ತಾ ಇರುವಂತಹ ಈ ಒಂದು ಅಮ್ಮ ನಡೆಗೆ ಈ ಒಂದು ವಿಚಾರದ ಬಗ್ಗೆ ಕೂಡ ನಾನು ಕೇಳಬೇಕು. ಜೊತೆಗೆ ಕೊನೆಯದಾಗಿ ಲಾಸ್ಟ್ ಎಕ್ಷನ್ ಸರ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಯಾನೆ ಹಿರಿಯರಡಕ್ಕೆ ಏನೊಂದಿಲ್ಲ ಅನಂತ ಆಸರಣ ಸರಡ ಲಾಸ್ಟ್ ಗಾದ್ ಇತ ಮಸ್ತ್ ಜನ ಕಾಲ್ ಬಂತು ಪಂತಿನಂಚಿನ ಒಂದು ವಿಚಾರ ಕಟೀಲಪ್ಪನ ಒಂದು ಆಟ ಕಾಲಮಿತಿಗೆ ನಾಡಪಾಡ ಪಂತಿನಂಚಿನ ಒಂದು ಆಸೆ ಲಾಕುಲವ್ ಪನೊಂದಿಲ್ಲ ದಾದ ಪನ್ಪಾಡ ಸರ್ ಭಕ್ತರಿಗೆ ಆಕಾಕಲು ಅಭಿಪ್ರಾಯ ಪನ್ನೊಂಡ್ರಿಗೆ ಫಲ ಬರೋಲ್ಲ ಇದು ಮಸ್ತ್ ಅಂಡ ನಮ್ಮ ದೇವರ ಅಪ್ಪನೇ ಇಂಕುಲು ಕೇಂದ್ರ ದೇವರ ಐಕ್ಯ ಒಪ್ಪ ಕೊಡ್ತಾ ಇಂಕುಲು ಅಂಚೆ ನಡಪ್ಪ ಅಂತ ಇಂಕುಲು ವಿಷಯ ಪನ್ಪುಣೆ ಆತಿ ಬೆದ್ದಾದೊಂಡು ದೇವರನ ಒಪ್ಪಿಗೆ ಮಿತ್ತು ಮನುಷ್ಯನ ಒಪ್ಪಿಗೆ ಹತ್ತು ಆಯ್ತಾ ದೇವರ ಒಪ್ಪಿಗೆ ಕೊರ್ಪುಣಿ ಆರೇಗವು ಇಷ್ಟ ಅನಿದ್ದವರ ಮಾತ್ರ ಒಪ್ಪಿಗೆ ಕೊರ್ಪುಣಿ ಇಜ್ಜರ ಒಪ್ಪಿಗೆ ಹೊರ ಇಜ್ಜದು ಆಯ್ತಾ ಅದು ಆಕಲು ಅಭಿಪ್ರಾಯ ಉರಿ ಅಭಿಪ್ರಾಯ ಪಂಡ್ರೆ ಪೂರ್ಣವಾದ ಸ್ವಾತಂತ್ರ್ಯ ಉಂಡು ಎಲ್ಲ ಬನ್ನುಳ್ಳಿ ಬೆತ್ತೆ ನಡತೊಂದು ಬರ್ಪುಣಿ ಕಟೀಲಿಗೆ ನಡತೊಂದು ಬರ್ಪುಣಿ ಮಂಗಳವಾರ ದಾರಿ ಮಸ್ತ್ ಜನ ತೊಂಬರ್ಪೇರು ಏತೋಗ ಹೊರೊಂಜಿ ಎಣ್ಮೊಂದು ಜನ ತೊಂಬರ್ಪೇರು ಶುಕ್ರವಾರ ತೊಂಬರ್ಪೇರು ಆದಿತ್ಯವಾರಂತೂ ಕಂಡಾಬಟ್ಟೆ 3-4 ಜನ ಬರ್ಪ ಉಂಡು ಇತ ಒಂಜಿ ದಿನಕ್ಕೂ ಏತೋ ಬರ್ಬಿಡ್ಲಿ ಏತೋ ಜನ ಒಳ್ತೊಳ್ತು ಈರಿಗೆ ಧರ್ಮಸ್ಥಳದ ನಡ್ಕೊಂಬರ್ಪೇರು ಸುಳ್ಳೆರ್ದು ನಡ್ಕೊಂಬರ್ಪ ನಾಕುಳ್ಳೇರು ಇಂಚಿ ಒಳ್ತೊಳ್ತು ನಡ್ಕೊಂಬರ್ಪ ನಾಕುಳ್ಳೇ ಕಂಟಿನ್ಯೂ ಆತು ಕಟೀಲ್ ದೇವರ ಮಿತ್ತು ಭಕ್ತಿ ಅಪೂರ್ವವಾದ ಉಂಡು ನಡತೊಂಬರ್ಪಣ ಒಂಜಿ ಮಲ್ಲ ವಿಷಯ ಆಕುಲ ನಡತೊಂಬರ್ಪಣೆಕ್ ಪೂರ್ಣವಾಂಚಿನ ಸ್ವಾಗತ ಎಂಕಲ ಪೂರ್ಣವಾದ ಸ್ವಾಗತ ಅಂಡ ಕಟೀಲ್ ದೇವರನ್ನು ಆರು ಕೊಡ್ತು ಒಪ್ಪಿಗೆನೆ ಆಕು ತೆರಿಯೊಂದು ಐಕ ಮುಂದಡಿಯಲ್ಲ ಐಕ ಮಸ್ತ್ ಸೌಂದರ್ಯ ಉಂಡು ಅಂತ ವಿಷಯ ಪೊರ್ಲುದ ತೂಕಬದ್ಧವಾದ ಅರ್ಥಪೂರ್ಣ ಪಾತ್ರ ಸರ್ ಸ್ವಲ್ಪ ಸರ್ ಇವೆಲ್ಲದರ ಜೊತೆಗೆ ಕೊನೆಯದಾಗಿ ಸರ್ ಹನಿಹರಣದಾಸ ಶಾಸ್ತ್ರಣ್ಣರು ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ? ಬಿಫೋರ್ ದಟ್ ಒಂದು ಗೊಂದಲ ನಾನು ಕೂಡ ಕೇಳ್ತೇನೆ. 50 ಡೆಸಿಬಲ್ಗಿಂತ ಕಡಿಮೆ ಇರಬೇಕು, 50 ಡೆಸಿಬಲ್ಗಿಂತ ಜಾಸ್ತಿ ಇರಬಾರ್ದು 10-30 ನಂತರ. ಹಾಗಾದ್ರೆ 50 ಡೆಸಿಬಲ್ಗಿಂತ ಕಡಿಮೆ ಇಡಬಹುದಲ್ವಾ ಅಂತ ಪ್ರಶ್ನೆ ಕೂಡ ಬರುತ್ತೆ. ಅದಕ್ಕೆ ಒಂದು ಉತ್ತರ ಕೊಟ್ಟು ಲಾಸ್ಟ್ 50 ಡೆಸಿಬಲ್ ಕಡಿಮೆ ಮಾಡಿದ್ರೆ ನಾವು ಧ್ವನಿವರ್ಧಕ ಬಳಸುವಂತೆ ಇಲ್ಲ. ವರ್ಧಕ ಬಳಸದೆ ನಾವು ಪದ್ಯ ಹೇಳಬೇಕು ಅಥವಾ ಅರ್ಥ ಹೇಳಬೇಕು, ಅದನ್ನು ಕೂಡ ಹೇಳೋರಿದ್ದಾರೆ. ಅದನ್ನು ನನ್ನ ಗಮನಕ್ಕೂ ಬಂದಿದೆ. ಈ ವಿಷಯದಲ್ಲಿ ನಾವು ಕಲಾವಿದರಲ್ಲೂ ಈ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಮೊದಲು ಯಕ್ಷಗಾನದ ಕ್ರಮ ಹೇಗಿತ್ತು, ಕಲಾವಿದರ ಕ್ರಮ ಹೇಗಿತ್ತು ಮತ್ತು ಈಗ ಹೇಗಾಗಿದೆ ಅಂತ. ಮೊದಲು ಯಕ್ಷಗಾನದಲ್ಲಿ ಪದ್ಯ ಹೇಳುವುದಾಗ್ಲಿ ಅರ್ಥ ಹೇಳುದು ಕೀರು ಸ್ವರದಲ್ಲಿ ಹೇಳ್ತಾ ಇದ್ದದ್ದು. ಅವರು ಮೊಗಲೇ ಪದ್ಯ ಹೇಳುದು, ಬಲಿಪರ ಪದ್ಯ ಕೇಳಿ ಅದು ಮೊಗಲೇ ಇರುವಂಥದ್ದು. ಆ ಸ್ವರ ಎನ್ನುವಂಥದ್ದು ಸ್ವಲ್ಪ ದೂರಕ್ಕೆ ಕೇಳ್ತದೆ. ಅದು ಸ್ವಲ್ಪ ಸಣ್ಣ ಸಾರ. ನೀವು ಗಟ್ಟಿಯಲ್ಲಿ ಅಂತ ಕರಿತೀರಿ, ಪಕ್ಕ ಕೇಳ್ತದೆ. ಯಾಕೆ ಹೇಳಿದ್ರೆ ಅದು ಒಂದು ಕ್ರಮ ಅಂತ. ಆ ರೀತಿಯಲ್ಲಿ ಸಿದ್ಧರಾದಂತಹ ಕಲಾವಿದರು ಇದ್ರು. ಈಗ ಯಾವುದೇ ಭಾಗವತ ಹೆಚ್ಚಾಗಿ ಮೂಗನ್ನು ಬಳಸಿ ಪದ್ಯ ಹೇಳುವುದಿಲ್ಲ, ಅರ್ಥವನ್ನು ಹೇಳುವುದಿಲ್ಲ. ಆದ್ದರಿಂದ ಈಗ ಧ್ವನಿವರ್ಧಕದಲ್ಲಿ ಹೇಳುವಾಗಲೇ ಹೆಚ್ಚಿನ ಸ್ವರ ಬೀಳ್ತದೆ. ಯಾಕಂದ್ರೆ ಅವರು ಈ ರೀತಿ ಹೇಳುವುದರಿಂದಾಗಿ ವರ್ಧಕ ಇಲ್ಲದ್ರೆ ಅವ ಹೇಳಿದ್ದನ್ನು ಭಾಗವತರಿಗಿಂತ ಕನಿಷ್ಠಾತಿ ಕನಿಷ್ಠ 15 ಫೀಟ್ ಆದ್ರೂ ಈಚೆ ಇರಬೇಕು ಯಾರು ಪ್ರೇಕ್ಷಕ. ಯಾಕಂದ್ರೆ 10 ಮೀಟರ್ 12 ಫೀಟ್ ಇದು ರಂಗಸ್ಥಳ ಉಂಟಲ್ಲ. ಹಾಗಿರುವಾಗ ಪ್ರೇಕ್ಷಕನಿಗೆ ಅವ ಏನು ಹೇಳಿದ್ರು ಅಂತ ಕೇಳುವುದಿಲ್ಲ. ಆ ಪರಿಸ್ಥಿತಿಯಲ್ಲಿ 50 ಡೆಸಿಬಲ್ಗಿಂತ ಕಡಿಮೆಯಾಗಿ ಒಂದು ಪ್ರಸಂಗವನ್ನು ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಸಮಸ್ಯೆ ಕಾಡ್ತಾ ಇರುವಂತಹ ಸಮಸ್ಯೆ. ಮತ್ತೆ ಸಮನ್ವಯ ಸಮಿತಿಯವರು ಕಟೀಲಿಗೆ ಪಾದಯಾತ್ರೆ ಮಾಡ್ತಾರೆ. ಕಟೀಲಿಗೆ ಪಾದಯಾತ್ರೆ ಅಂತ ಹೇಳಿದ್ರೆ ಎಲ್ಲರೂ ಬರ್ತಾರೆ, ನನಗೂ ಗೊತ್ತುಂಟು. ಯಾಕಂದ್ರೆ ಕಟೀಲಿಗೆ ಪಾದಯಾತ್ರೆ ಅಣ್ಣ ಹೇಳಿದಾಗೆ ಒಂದು ಆದಿತ್ಯವಾರ ಆದ್ರಿಂದ 3-4 ಸಾವಿರ ಜನ ಬಂದೇ ಬರ್ತಾರೆ. ನೀವು ರಾತ್ರಿ ಶನಿವಾರ ರಾತ್ರಿ ನೀವು ಮಂಗಳೂರಿಂದ ಒಂದು 2 ಗಂಟೆಗೆ ಹೊರಟ್ರೆ ಮಂಗಳೂರಿಂದ ಕಟೀಲ್ ಬರೋವರು ಕನಿಷ್ಠ ನಿಮಗೊಂದು 250 ಜನ ಸಿಗ್ತಾರೆ ನಡ್ಕೊಂಡು ಹೋಗೋರು, ಚಪ್ಪಲಿ ಇಲ್ಲದೆ. ರಾತ್ರಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಅವ್ರಿಗೆ ಆರಾಮ. ಆದಿತ್ಯವಾರ ಬೆಳಿಗ್ಗಿನ ಒಂದು 7 ಗಂಟೆ 7-7:30 ಗಂಟೆ ಅಷ್ಟೇ ನಡ್ಕೊಂಡು ಬರೋರ್ದೆ. ಹಾಗಾಗಿ ಮತ್ತೆ ಸಹ ಬರ್ತಾರೆ, ಒಂದಷ್ಟು ಜನ ದೂರದಿಂದ ಬರೋರು ಬರ್ತಾರೆ. ನಡ್ಕೊಂಡು ಬರುವವರಿಗೆ ನಾವು ಆಕ್ಷೇಪ ಮಾಡಲಿಕ್ಕೆ ಜನವೇ ಅಲ್ಲ. ಯಾಕೆ ಹೇಳಿದ್ರೆ ಭಕ್ತರು ಅವರ ಮನಸ್ಸಲ್ಲಿ ಸಂತೋಷವಾಗಿ ಬರ್ತಾರೆ. ಬರಲಿ. ಸಮನ್ವಯ ಸಮಿತಿ ಹೇಳಿದ್ರೆ ಪ್ರಾರ್ಥನೆ ಮಾಡ್ಲಿಕ್ಕೆ ನಮ್ಮ ಉದ್ಯೋಗ. ಅವರು ಹೇಳಿದ್ರೆ ಪ್ರಾರ್ಥನೆಯೂ ನಾವು ಮಾಡ್ತೇವೆ, ನಮ್ಗೇನು ಆಕ್ಷೇಪ ಇಲ್ಲ. ದೇವರಲ್ಲಿ ಪ್ರಾಮಾಣಿಕವಾಗಿ, ಅದರಲ್ಲಿ ಸುಳ್ಳಲ್ಲ, ಡೋಂಗಿ ಅಲ್ಲ. ನಾವು ಅವರ ಪ್ರಾರ್ಥನೆಯನ್ನು ದೇವರಿಗೆ ಮುಟ್ಟಿಸ್ತೇವೆ ನಾವು, ಅದರಲ್ಲಿ ಯಾವ ಆಕ್ಷೇಪವಿಲ್ಲ. ಆದ್ರಿಂದ ಮತ್ತೆ ವೈಯಕ್ತಿಕವಾಗಿ ನಮಗೆ ಇಡೀ ರಾತ್ರಿ ಆಟ ಆಗಬಾರದು ಎನ್ನುವಂತಹ ಯಾವುದೇ ರೀತಿಯ ಪೂರ್ವಾಗ್ರಹ ಇಲ್ಲ.
ಇಡೀ ರಾತ್ರಿ ಆಟ ಆಗಬೇಕೆನ್ನುವಂತಹ ದೃಷ್ಟಿಯಲ್ಲಿ ಕಾನೂನಿನ ತೊಡಕು ನಿವಾರಣೆಯಾಗಿ ನಮಗೆ ಲಿಖಿತವಾಗಿ ಆದೇಶ ಬಂದರೆ ಇಡೀ ರಾತ್ರಿ ಆಟ ಮಾಡಲಿಕ್ಕೆ ನಾವು ಸಿದ್ಧ. ಯಾವ ಒಣ ಪ್ರತಿಷ್ಠೆಯಿಂದಲೂ ನಾವು ಕಾಲಮಿತಿಗೆ ಒಗ್ಗಿದ್ದಲ್ಲ. ಭಕ್ತಾದಿಗಳು ಅರ್ಥ ಮಾಡಿಕೊಂಡ್ರೆ ಆಯ್ತದ. ಹಾಗೆ ನಾಡಿದ ದಿವಸ ಕಟೀಲಿಗೆ ಅವರು ಪಾದಯಾತ್ರೆ ಬರ್ತಾರೆ, ಸಂತೋಷದಿಂದ ಒಪ್ಪಿಕೊಳ್ತೇನೆ. ನಿಜವಾಗಿ ಏನಾಗಬೇಕು ಗೊತ್ತುಂಟ, ಕಟೀಲಲ್ಲಿ ಪ್ರಾರ್ಥನೆ ಮಾಡಿ DC ಅವರ ಮೂಲಕವಾಗಿ ಸರ್ಕಾರಕ್ಕೆ ಪ್ರೆಷರ್ ತರುವಂತಹ ಕೆಲಸ ಈ ಮಕ್ಕಳು ಇವರು ಮಾಡಬೇಕಿತ್ತು. ಈ ವಿದ್ಯಾರ್ಥಿಗಳು ಮಾಡಬೇಕು, ವಿದ್ಯಾರ್ಥಿಗಳೆಲ್ಲ ಭಕ್ತಾದಿಗಳು ಮಾಡಬೇಕು. ಆವಾಗ ಕಟೀಲ್ನಲ್ಲಿ ಪ್ರಾರ್ಥನೆ ಮಾಡಿ ಉಡುಪಿಯವರೆಗೆ ನಡಿಗೆಯಲ್ಲಿ ಹೋಗಿ ಜಿಲ್ಲಾಧಿಕಾರಿಗಳು ಒಂದು ವೇಳೆ ಮೂಲಕವಾಗಿ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ರೆ ಈ ಕೆಲಸ ಸಾರ್ಥಕ. ಕಟೀಲಿಗೆ ಬಂದು ಆ ವಿರೋಧ ವ್ಯಕ್ತಪಡಿಸಿ ನಾವೇನು ಮಾಡುದು, ನಮ್ಗೆ ಏನು ಮಾಡ್ಲಿಕ್ಕೆ ಆಗುವಂತಹ ವಿಚಾರ ಇಲ್ಲ. ಆದ್ದರಿಂದ ಅವರಲ್ಲೂ ನಾವು ಕೇಳ್ಕೊಳ್ಳೋದು, ನೀವು ಸರ್ಕಾರವನ್ನು ಕುರಿತಾಗಿ ಕಂಬಳದಲ್ಲಿ ಆಗಿದೆ, ಅದೇ ರೀತಿಯಲ್ಲಿ ಸರ್ಕಾರವನ್ನು ಕುರಿತಾಗಿ ಪ್ರೆಷರ್ ತನ್ನಿ, ಕೋರ್ಟ್ನಲ್ಲಿ ನೀವೇ ಒಂದು ಪಿಟಿಷನ್ ಹಾಕಿ ಕೋರ್ಟ್ನಲ್ಲಿ ಪ್ರೆಷರ್ ತನ್ನಿ, ವಾದವನ್ನು ಮಂಡಿಸಿ ಇಡೀ ರಾತ್ರಿ ಯಕ್ಷಗಾನಕ್ಕೆ ಒಪ್ಪಿಗೆ ತರಿಸಿ ನಾವು ಸ್ವಾಗತಾರ್ಹ ಅಂತ ಹೇಳಿ ಅದನ್ನು ಸ್ವೀಕರಿಸ್ತೇವೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ಹರಿನಾರಾಯಣ ದಾಸ್ ಶಾಸ್ತ್ರಣ್ಣವರ ಮಾತುಗಳು.